ಅಮೃತ ಮಹೋತ್ಸವದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತೇಳಿ ಸರ್ಕಾರದ ಸೂಚನೆ ಇರುವ ಕಾರಣ ಇವತ್ತು ನಾವು ಉಳ್ಳಾಲ ನಗರಸಭೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪೌರಾಯುಕ್ತರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಗೌರವಾನ್ವಿತ ಸದಸ್ಯರುಗಳು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ಸಾರ್ವಜನಿಕರು ಹಾಗೂ ಉಳ್ಳಾಲ ನಗರಸಭೆಯ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದಕ್ಕಾಗಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಇದರಿಂದಲೇ ಅಕ್ಟೋಬರ್ 1ರಿಂದ 1 ತಿಂಗಳ ಕಾಲ ಏನು ಪರಿಸರ ಸಂರಕ್ಷಣೆ ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ನಮಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಆದೇಶ ನೀಡಿದೆ. ನಾವು ಇಂದಿನಿಂದ ಈ ಗಿಡ ನೆಡುವ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಸಿಬ್ಬಂದಿಗಳೆಲ್ಲ ಭಾಗವಹಿಸಿದ ನಾಗರಿಕರು, ಸದಸ್ಯರು, ಅನೇಕ ಸಂಘ ಸಂಸ್ಥೆಯರು ಭಾಗವಹಿಸಿದ್ದಾರೆ. ನಾಳೆಯಿಂದ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಇಡೀ 1 ತಿಂಗಳ ಕಾಲ ನಾವು ಪ್ರತಿಯೊಂದು ವಾರ್ಡಲ್ಲಿ 31 ವಾರ್ಡ್ಗಳಲ್ಲಿ ಹಂತವಾಗಿ ಪ್ಲಾಸ್ಟಿಕ್ಗಳನ್ನು ಎಕ್ಕುವಂಥ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳಿಂದ, ಕಾಲೇಜು ಮತ್ತು ಶಾಲಾ ಮಕ್ಕಳ ವಿದ್ಯಾರ್ಥಿಗಳಿಂದ ಪ್ರತಿಯೊಂದು ಏರಿಯಾದಲ್ಲಿ ಅಂದರೆ 31 ವಾರ್ಡ್ಗಳಲ್ಲಿ ನಾವು 1 ತಿಂಗಳ ಕಾಲ ಈ ಸ್ವಚ್ಛತಾ ಕಾರ್ಯವನ್ನು ಮಾಡ್ತೀವಿ. ನಾಗರಿಕರು ಕೈ ಜೋಡಿಸಬೇಕು ನಮ್ಮೊಂದಿಗೆ. ಇವತ್ತು ಗಿಡ ನೆಟ್ಟಿದ್ದಕ್ಕೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಪರಿಸರಕ್ಕೆ ಸಹ ನಾವು ಒಂದು ಒತ್ತು ಕೊಟ್ಟಾಗ ಆಗ್ತದೆ. ಇದರೆಲ್ಲ ನಾಗರಿಕರು ತಮ್ಮ ತಮ್ಮ ಮನೆಗಳಲ್ಲಿ 2 ಗಿಡಗಳನ್ನು ಬೆಳೆಸಬೇಕು. ಪರಿಸರವನ್ನು ಕಾಪಾಡುವಂಥ ಕಾರ್ಯವನ್ನು ಎಲ್ಲ ನಾಗರಿಕರು ಮಾಡಿದ್ದಲ್ಲಿ ನಮ್ಮ ಪರಿಸರ ಸ್ವಚ್ಛ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ನೆಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತಾ ನಾಗರಿಕರು ಈ ನಿಟ್ಟಿನಲ್ಲಿ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ.
ಅಮೃತ ಮಹೋತ್ಸವದ ಪ್ರಯುಕ್ತ ಸರ್ಕಾರದ ನಿರ್ದೇಶನದಂತೆ ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಿಸಿರುವ ಮನೆಗಳ ಪರಿಸರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕೆಂಬ ಆದೇಶವಿರುವುದರಿಂದ ನಾವು ಇಂಥ ಒಂದು ಪ್ರದೇಶವನ್ನು ಆಯ್ದುಕೊಂಡು ಇಲ್ಲಿಯ ಸ್ಥಳೀಯರನ್ನು ಸೇರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಿದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಿದ್ದಾರೆ, ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಕ್ಷಿಣ ಕನ್ನಡ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಪೌರಾಯುಕ್ತರು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಸ್ಥಳೀಯ ಕೌನ್ಸಿಲರಾದ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಮುಖ್ಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿ ನಾನು ಉಪಾಧ್ಯಕ್ಷರನ್ನು ಕೇಳಿಕೊಳ್ತೇನೆ. ಉಳ್ಳಾಲ ನಗರಸಭೆ ದಕ್ಷಿಣ ಕನ್ನಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಆಜಾದಿ ಕಾ ಅಮೃತ್ ಮಹೋತ್ಸವದ ಪ್ರಯುಕ್ತ ಒಂದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೊಟ್ಟಾರ ಪ್ರದೇಶದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಹಲವಾರು ಸಮಯಗಳಿಂದ ಆಯೋಜಿಸ್ತಾ ಬಂದಿದ್ದೇವೆ. ಅದೇ ರೀತಿ ಈಗ ನಮ್ಮ ನೂತನವಾಗಿ ಈ 11 ತಿಂಗಳ ಅವಧಿಯಲ್ಲಿ ಬಂದಂತಹ ನಮ್ಮ ಉಳ್ಳಾಲ ನಗರಸಭೆಯ ಆಡಳಿತ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಪೌರಾಯುಕ್ತರು ಕೂಡ ಸೇರಿಕೊಂಡು ಒಂದು ಸ್ವಚ್ಛತಾ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಒತ್ತು ಕೊಡುವ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಹೆಚ್ಚಿನ ಒಂದು ಸ್ವಚ್ಛತೆಗೆ ಮತ್ತು ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಅದಕ್ಕೆ ಒಂದು ಮಹತ್ವ ಕೊಡುವಂಥ ರೀತಿಯಲ್ಲಿ ನಮ್ಮ ಕೆಲಸಗಳು ದಿನನಿತ್ಯ ಸಾಗ್ತಾ ಇದೆ. ಅದಕ್ಕೆಲ್ಲ ನಮ್ಮ ನಗರಸಭೆಯ ಯಾರೆಲ್ಲ ಕೌನ್ಸಿಲರ್ಗಳಿದ್ದಾರೆ ಅವರೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಉಳ್ಳಾಲ ಒಂದು ಸ್ವಚ್ಛ ನಗರವನ್ನಾಗಿ ಮಾಡಲು ಅವರ ಶ್ರಮ ಯಾವತ್ತೂ ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಈ ಒಂದು ಸ್ವಚ್ಛತಾ ವಿಚಾರದಲ್ಲಿ ಬಹಳಷ್ಟು ಒಂದು ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಪರಿಸರದ ಸರ್ವ ಧರ್ಮದವರ ಈ ಒಂದು ಸ್ವಚ್ಛತಾ ವಿಚಾರದಲ್ಲಿ ಅವರ ಸಂಪೂರ್ಣ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಪಡೆಯುವುದರ ಮೂಲಕ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಸ್ವಚ್ಛ ಉಳ್ಳಾಲವನ್ನಾಗಿ ಮಾಡುವಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಪೌರಾಯುಕ್ತರ ಮತ್ತು ನಮ್ಮೆಲ್ಲ ಕೌನ್ಸಿಲರ್ಗಳ ಮತ್ತು ಅದೇ ರೀತಿ ಹೆಲ್ತ್ ಯಾರು ಅಧಿಕಾರಿಗಳಿದ್ದಾರೆ ಅವರ ಶ್ರಮವನ್ನು ನಾವು ಯಾವತ್ತೂ ನಾವು ಮರೆಯುವಂತಿಲ್ಲ. ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಮ್ಮ ನಗರಸಭೆಯಲ್ಲಿ ನಡೆಯಲಿ. ಅದೇ ರೀತಿ ಮಾನ್ಯ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಹೇಳಿದ ರೀತಿಯಲ್ಲಿ ನಮ್ಮ 31 ವಾರ್ಡ್ಗಳಲ್ಲಿಯೂ ಕೂಡ ನಿರಂತರವಾಗಿ 31 ದಿನಗಳ ಒಂದು ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಯೋಚನೆಯನ್ನು ಅಧ್ಯಕ್ಷರು ಮತ್ತು ಕಮಿಷನರ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಆದಷ್ಟು ಬೇಗ ಒಂದು ಕಾರ್ಯರೂಪಕ್ಕೆ ತರುವ ಮೂಲಕ ಒಂದು ಉಳ್ಳಾಲವನ್ನು ಒಂದು ಸ್ವಚ್ಛ ಸುಂದರ ನಗರವನ್ನಾಗಿ ಮಾಡಲು ನಮ್ಮ ಯಾರು ಅಧ್ಯಕ್ಷರು, ಕೌನ್ಸಿಲರ್ಗಳು, ನಮ್ಮ ಪೌರಾಯುಕ್ತರು, ಹೆಲ್ತ್ ಅಧಿಕಾರಿಗಳು ಮತ್ತು ಯಾರು ಎಲ್ಲ ಪೌರ ಕಾರ್ಮಿಕರ ಶ್ರಮಕ್ಕೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸರ್ಕಾರದ ಆದೇಶದ ಮೇರೆಗೆ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಅಂಗವಾಗಿ ವಿವಿಧ ಶಾಖೆಯಿಂದ ನಮ್ಮ ಕೋಶದ ವಿವಿಧ ಶಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ 2 ಇದೆ. ಒಂದು ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿಂದ ನಾವು ಏನು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಫಲಾನುಭವಿಗಳು ಇರ್ತಾರೆ ಆ ಮನೆಯ ಮುಂದೆ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಉಳ್ಳಾಲ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಅವರೆಲ್ಲರನ್ನು ಸಹ ಸಂಪರ್ಕಿಸಿ ಅವರ ಮನೆ ಮುಂದೆ ಒಂದು ಸಸಿ ನೆಡುವಂತಹ ಕೆಲಸವನ್ನು ನಾನು ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಈ ತಿಂಗಳು ಒಂದು ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಕ್ಲೀನ್ ಇಂಡಿಯಾ ಡ್ರೈವ್ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಕರೆಯನ್ನು ನೀಡಿದ್ದಾರೆ. ಇವತ್ತು ಅದರದ ಒಂದು ಮೆಮೊರಂಡಮ್ಗೆ ಸಹಿಯನ್ನು ಸಹ ಸ್ವಚ್ಛ ಭಾರತ್ 2.0ಗೆ ನಾವು ಸಹಿಯನ್ನು ಸಹ ಎಲ್ಲ ನಗರ ಸಲಹೆ ಸಂಸ್ಥೆಯ ಅಧ್ಯಕ್ಷರು, ಪೌರಾಯುಕ್ತರು ಮತ್ತು ಚೀಫ್ ಆಫೀಸರ್ಸ್ ಏನಿದ್ದಾರೆ ಅವರೆಲ್ಲರೂ ಸಹ ಅದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಈ ಅಂಗವಾಗಿ ನಾವು ಈ ಒಂದು ತಿಂಗಳ ಅಭಿಯಾನದಲ್ಲಿ ಏನಂತ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ವಚ್ಛತೆ ಅನ್ನೋದು ಪ್ರತಿಯೊಬ್ಬರ ಕರ್ತವ್ಯ. ಅದೊಂದು ಹ್ಯಾಬಿಟ್ ಆಗಿ ಬರಬೇಕು. ನಮ್ಮ ನಗರ ಇರಲಿ ಅಥವಾ ನಮ್ಮ ಸಿಟಿ ಇರಲಿ, ನಮ್ಮ ವಾರ್ಡ್ ಇರಲಿ, ನಮ್ಮ ಮನೆ ಇರಲಿ, ನಮ್ಮ ಸುತ್ತಮುತ್ತಲಿನ ಪರಿಸರ ಯಾವಾಗಲೂ ಸ್ವಚ್ಛತೆಯಿಂದ ಕಾಣಬೇಕು, ಅಲ್ಲಲ್ಲಿ ಕಸಕಡ್ಡಿಗಳು ಬೀಳಬಾರ್ದು ಅನ್ನುವಂಥ ಸಂದೇಶವನ್ನು ನಾವು ಜನರ ಮನಸ್ಸಿನಲ್ಲಿ ಕುಳಿಸಬೇಕು. ಆ ಒಂದು ಜನಭಾಗಿದಾರಿ ಮೂಮೆಂಟ್ ಅಂತ ಏನಿದೆ ಅದನ್ನು ಒಂದು ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಇಲ್ಲಿ 31 ಕಾಕತಾಳಕವಾಗಿ ಇಲ್ಲಿ 31 ವಾರ್ಡ್ಗಳಿದ್ದಾವೆ. ಸೊ ಅಕ್ಟೋಬರ್ ತಿಂಗಳಲ್ಲಿ 31 ದಿನಗಳಿದ್ದಾವೆ. ಸೊ 31 ದಿನಗಳನ್ನು ಸಹ ಒಂದೊಂದು ವಾರ್ಡಿನಲ್ಲಾದ್ರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಸಹ ನಾನು ನನ್ನ ಪರಿಸರ
ಪರಿಸರ, ನಾನು ಓಡಾಡ್ತಾ ಇರುವಂಥ ಜಾಗ ಇರ್ಬೋದು, ನಾನು ನಿಂತಿರುವ ಜಾಗ ಇರ್ಬೋದು, ನಾವು ವಾಸ ಮಾಡ್ತಾ ಇರುವ ಸ್ಥಳ ಇರ್ಬೋದು, ಅಲ್ಲಿ ಯಾವುದೇ ರೀತಿಯ ಕಸ ಕಡ್ಡಿಗಳನ್ನು ಹಾಕದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ ಅನ್ನುವಂಥ ಒಂದು ಪ್ರಜ್ಞೆ ಅವರಲ್ಲಿ ಬರಬೇಕು. ಮತ್ತು ಬಹಳ ಮುಖ್ಯವಾಗಿ ನಮಗೆ ಬಹಳ ಎದ್ದು ಕಾಣುವಂಥ ಕಸ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ತಿಳಿದಿರುವುದು ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ಕನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಹಲವಾರು ನಿಯಮಗಳಿದ್ದಾವೆ, ಕಾಯ್ದೆಗಳಿದ್ದಾವೆ. ಆದ್ರೂ ಸಹ ಜನರು ಅದರ ಬಳಕೆಯನ್ನು ಕಡಿಮೆಯನ್ನು ಮಾಡ್ತಾ ಇಲ್ಲ. 2-3 ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಕಸವನ್ನು ತಡೆಗಟ್ಬೋದು. ಒಂದು, ಅದರ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡುವಂಥದ್ದು, ಮತ್ತು ಪದೇ ಪದೇ ರೀಯೂಸಬಲ್ ಐಟಮ್ಸ್ ಏನಿರುತ್ತೆ ಅದನ್ನು ಬಳಸುವಂಥದ್ದು. ಮತ್ತು ಪ್ಲಾಸ್ಟಿಕ್ಗಳನ್ನು ಅಲ್ಲಲ್ಲಿ, ಈಗ ಇಲ್ಲಿ ನಾವು ನೀರಿನ ಬ್ಯಾಕ್ ವಾಟರ್ಸ್ ಬರ್ತಾ ಇದೆ, ಇಲ್ಲಿ ಏನಾದರೂ ಪ್ಲಾಸ್ಟಿಕ್ಸ್ಗಳು ರಾಶಿ ಬಿದ್ದಿದ್ರೆ ಇದು ಬಹಳ ಬೇಗನೆ ಕಲುಷಿತಗೊಳ್ಳುತ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯದ ಸುರಕ್ಷತೆಗಾಗಿಯೂ ಸಹ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಹಾಗಾಗಿ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ನಾವು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಇದಕ್ಕೆ ನಾವು ಜಾಸ್ತಿ IEC ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಸೊ ಈ ಒಂದು ತಿಂಗಳು ಏನಿದೆ, ನಾಳೆ ಗಾಂಧಿ ಜಯಂತಿ ಬೇರೆ, ಗಾಂಧಿ ಜಯಂತಿ ಪ್ರಯುಕ್ತನೂ ಸಹ ಇವರು ಹಲವಾರು ಕಾರ್ಯಕ್ರಮಗಳನ್ನು ನಗರ ಸ್ಥಳೀಯರು ಹಾಕ್ಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಸೂಕ್ತ ರೀತಿಯಲ್ಲಿ ಪ್ರೋತ್ಸಾಹ ಮತ್ತು ಭಾಗವಹಿಸಿಕೊಂಡು ನಮ್ಮ ಏನು ಕ್ಲೀನ್ ಇಂಡಿಯಾ ಡ್ರೈವ್ ಅಂತ ಏನಿದೆ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರನ್ನು ಜಿಲ್ಲಾಡಳಿತದ ಪರವಾಗಿ ಕೋರ್ಕೊತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನೊಂದೆರಡು ಮಾತನ್ನು ಮುಕ್ತಾಯ. ಎಲ್ಲರೂ ಹೇಳಿದ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಆಜಾದ್ ಕಾ ಅಮೃತ ಮಹೋತ್ಸವ ಪ್ರಯುಕ್ತ ಇವತ್ತು ಸ್ವಚ್ಛತಾ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ವಿ. ನಗರ ಸಭೆಯ ಎಲ್ಲ ವಾರ್ಡ್ಗಳಲ್ಲಿ 31 ವಾರ್ಡ್ಗಳಲ್ಲಿ ಈಗಾಗಲೇ ಸ್ವಚ್ಛತೆಯನ್ನು ಮಾಡಬೇಕು, ನಮ್ಮ ತ್ಯಾಜ್ಯ ನಮ್ಮ ಜವಾಬ್ದಾರಿ ಎಂಬುದಾಗಿ ನಾವೆಲ್ಲರೂ ಅದನ್ನು ಫಾಲೋಅಪ್ ಮಾಡಬೇಕು. ಮತ್ತು ಹಸಿ ಕಸವನ್ನು ಮನೆಯಲ್ಲಿ ಆದಷ್ಟು ನಾವೇ ಗೊಬ್ಬರ ಮಾಡಿ ನಮ್ಮ ಗಿಡಗಳಿಗೆ ಹಾಕಿ ಅದನ್ನು ನಾವೇ ಮರುಬಳಕೆ ಉಪಯೋಗ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಹಸಿ ಕಸವನ್ನು ಬಿಡಬಾರ್ದು. ಇದೆಲ್ಲರೂ ಪ್ಲಾಸ್ಟಿಕ್ಗಳನ್ನು ಆದಷ್ಟು ನಿಯಂತ್ರಣ ಮಾಡಬೇಕು. ಯಾಕಂದರೆ ಈ ಒಂದು ತಿಂಗಳು ಪ್ಲಾಸ್ಟಿಕ್ಗಳನ್ನು ನಾವು ರಸ್ತೆ ಬದಿಯಲ್ಲಿ ಎತ್ತಲಿಕ್ಕೆ ನಾವು ಈಗಾಗಲೇ 30 ದಿನಗಳ ಅವಧಿಯಲ್ಲಿ ಯೋಜನೆ ಹಾಕಿಕೊಂಡಿದ್ವಿ. ಅದರ ಪೂರಕವಾಗಿ ನಾವು ಸಾಂಕೇತಿಕವಾಗಿ ಇವತ್ತು ಸಹ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ನಮ್ಮ PD ಅವರು ಬಂದಿದ್ದಾರೆ. ಅವ್ರ ಮೂಲಕ ಕೆಲವು ಬಟ್ಟೆ ಬ್ಯಾಗ್ಗಳನ್ನು ಕೊಡ್ತೀವಿ, ಅದನ್ನು ಉಪಯೋಗ ಮಾಡಿ. ದಯಮಾಡಿ ಪ್ಲಾಸ್ಟಿಕ್ಕನ್ನು ತರಬೇಡಿ ಪೇಟೆಯಿಂದ. ಹೋಗುವಾಗ ಬ್ಯಾಗ್ಗಳನ್ನು ಪೇಟೆಗೆ ಕೊಂಡೊಯ್ಯಿರಿ, ಸಾಮಗ್ರಿಗಳನ್ನು ತೆಗೆದುಕೊಂಡು ಬನ್ನಿ. ಆದಷ್ಟು ನಾವು ಕಡಿಮೆ ಮಾಡುವ ಎಂಬುದಾಗಿ ಹೇಳ್ತಾ ತರಕಾರಿಯಿಂದ ತರೋದು, ಮತ್ತು ಇನ್ನೊಂದು ಯಾವುದು ಹಾಲಿಂದು ಅನಿವಾರ್ಯ ಆಗೋಗಿದೆ. ಈಗ ನಾವು ಬಾಟ್ಲ್ ಸಿಸ್ಟಮಿಗೆ ಹೋಗಬೇಕೋ ಏನೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಹಾಲಿಂದು ತೊಗೊಂಡವರಿದ್ದಾರೆ, ರೀಸೈಕಲ್ ಇದ್ದಿದೆ. ಇನ್ನೊಂದು ಯಾವುದಕ್ಕೆ ಬರ್ತದೆ, ನಿಮ್ಮ ಗ್ರಾಸರಿ ಐಟಮ್ಸ್ಗಳು, ದಿನಸಿ ಇದನ್ನು, ಮತ್ತು ಬಟ್ಟೆಯನ್ನು ಏನಾದರೂ ತೊಗೊಂಡು ಬಂದರೆ ಅದು ಬರ್ತದೆ. ಮೀನಿನ ಪ್ಯಾಕೆಟ್ಗಳು, ಮೀನು ತೊಗೊಂಡು ಬರ್ಬೇಕಾದ್ರೆ ಬರುತ್ತೆ. ನೀವು ಲೆಕ್ಕ ಹಾಕ್ತಾ ಹೋಗಿ ನಿಮ್ಮ ಮನೇಲಿ ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ಗಳು ಸಿಗುತ್ತೆ ಅಂತ. ನೋ ಪ್ಲಾಸ್ಟಿಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಎಕ್ಸ್ಟೇನ್ ಮಾಡ್ಬೋದು, ಕಡಿಮೆ ಮಾಡೋದು. ನೀವೇ ಒಂದು ಚಾರ್ಟ್ ಹೋಗಲಿ, ಇವತ್ತು ಇಷ್ಟಿದೆ, 21ನೇ ತಾರೀಕು, ನಾನು ಆದಷ್ಟು ಚೀಲವನ್ನು ಬಳಸ್ತೇನೆ, ಆದಷ್ಟು ಪ್ಲಾಸ್ಟಿಕ್ಸನ್ನು ನಾವು ತೊಗೊಂಡು ಬರೋದಿಲ್ಲ. 31ನೇ ತಾರೀಕಿಗೆ ಹಿಂದಿನ ತಿಂಗಳಿಗೂ ಇವತ್ತಿನ ತಿಂಗಳಿಗೂ ನೀವು ರೆಡ್ಯೂಸ್ ಮಾಡಿ. ನೀವೆಲ್ಲ ಮನೇಲಿ ಒಂದೊಂದು ಆಕ್ಟಿವಿಟಿ ಮಾಡ್ತಾ ಹೋಗಿ, ನಿಮಗೆ ಖುಷಿ ತರ್ತದೆ, ಓ ನಾನು ಇಷ್ಟು ಕಡಿಮೆ ಮಾಡಿದ್ದೀನಿ. ಒಬ್ಬರೊಬ್ಬರ ಮನೆಯಿಂದ ಕಡಿಮೆ ಮಾಡ್ತಾ ಹೋದರೆ ಆವಾಗ ಎಂಟೈರ್ ಸೊಸೈಟಿಗೆ ಅದು ಅನುಕೂಲ ಆಗ್ತಾ ಹೋಗ್ತದೆ. ಕಡಿಮೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಮತ್ತು ಅದನ್ನು ಎಲ್ಲೆಲ್ಲೂ ಬಿಸಾಕಬೇಡಿ, ಅದನ್ನು ರೀಸೈಕಲ್ ಮಾಡಿದ್ರೆ ಡ್ರೈ ವೇಸ್ಟ್ ಸೆಂಟರ್ಸಿಗೆ ಕೊಡಿ, ನದಿ ತೀರದಲ್ಲಿ ಬಿಸಾಕಬೇಡಿ. ಪ್ರವಾಸಕ್ಕೆ ಹೋಗ್ತೀರಾ, ಪ್ರವಾಸಕ್ಕೆ ಹೋದಾಗ ಬಾರಿ ಎಲ್ಲರದು ಕೆಟ್ಟ ಚಟ ಅಂತ ಹೇಳಿದ್ರೆ ಏನಾದರೂ ತೆಗೆದು ಗಾಡಿಯಿಂದ ಹೊರಗೆ ಹಾಕೋಗ್ತದೆ. ಆವಾಗ ಅದು ಹೈವೇ ಸುತ್ತಲೂ ಇದಿರುತ್ತೆ. ಸೊ ಇಂಥ ಹ್ಯಾಬಿಟ್ಸ್ಗಳನ್ನು ನಾವು ಕಡಿಮೆ ಸುಧಾರಿಸ್ಕೊಳ್ತಾ ಹೋದರೆ ಆವಾಗ ನಮ್ಮ ಪರಿಸರನೂ ಕ್ಲೀನ್ ಆಗಿರುತ್ತೆ. ಒಳ್ಳೆಯ ಪರಿಸರವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಇದು ನಮ್ಮೆಲ್ಲ